ನೆನಪಿಟ್ಕೊಂಡಿರ್ತೇನೆ, ಬಟ್ ಒಂದೇನಾದ್ರೂ ಬಿಸಿ ಇದ್ದು ನಾನು ಮರ್ತಿದ್ರೆ ನಾನು ಒಂದು ಕಾಲ್ ಮಾಡಿಬಿಡಿ ಮಾತಾಜಿ. ಹಾ ಸರಿ ಮಾತಾಜಿ, ನಾನೇ ಒಂದು ಮೆಸೇಜ್ ಹಾಕ್ಬಿಡ್ತೀನಿ ನಿಮ್ಗೆ 7:45 ಕಡಿಮೆನೆ ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿದಕ್ಕೆ ಮಾಡ್ಲಲ್ಲ? ಹ್ಯಾಂಡ್ ರೈಸ್ ಮಾಡಿದ್ರೆ ಪೋಸ್ಟ್ ಮಾಡಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಓಂ ಶ್ರೀ ಪರಮಾತ್ಮನೇ ನಮಃ. ರಿಪೀಟ್ ಮಾಡಿ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಸರಿ, ಅಧ್ಯಾಯ 1 ಶ್ಲೋಕ 13. ಮಾತಾಜಿ ಇವತ್ತು ಬರೀ ಪ್ರೋಸ್ ಟೈಪ್ ಬೇಡ ಅಲ್ಲ? ಬೇಡ ಮಾತಾಜಿ, ಸ್ವಲ್ಪ ಜಾಸ್ತಿ ಶ್ಲೋಕಗಳಾಗುತ್ತೆ. ಶ್ಲೋಕ 13. ನಾನೊಂದ್ಸಲಿ ಹೇಳ್ತೀನಿ, ಆಮೇಲಿಂದ ನೀವು ಹೇಳೋರಂತೆ. ನಾನು ಹೇಳಿ ಅನುವಾದ ಓದ್ಬಿಡ್ತೀನಿ, ಆಮೇಲೆ ಮಾತಾಜಿ ಹೇಳಿಸ್ತಾರೆ. ತತ ಶಂಕಾಶ್ಚ ಬೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಇಲ್ಲಿ ಇದನ್ನ 4 ಭಾಗವಾಗಿ ಯಾವಾಗ್ಲೂ ಇದ್ ಮಾಡ್ಕೋಬೇಕು, ಸ್ಪ್ಲಿಟ್ ಮಾಡ್ಕೋಬೇಕು. ಅವಾಗ ನಮ್ಗೆ ಸರಿಯಾಗಿ ಆ ರಾಗಕ್ಕೆ ಕೂತ್ಕೊಳ್ಳುತ್ತೆ. ತತಃ ಶಂಕಾಶ್ಚ ಬೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯ ಹನ್ಯಂತ ಸಶಬ್ದಸ್ತುಮುಲೋ ಭವತ್. ಈ ತರ ಹೇಳ್ಬೇಕು. ಇಲ್ಲಿ ಅನುವಾದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅನಂತರ ಶಂಖಗಳು, ಬೇರಿಗಳು, ಕಹಳೆ, ತುತ್ತೂರಿ, ಕೊಂಬುಗಳು ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ಶಬ್ದವು ಭೀಷಣವಾಗಿತ್ತು, ಅಷ್ಟು ಜೋರ ಕೇಳಿಸ್ತಂತೆ, ಎಲ್ರಿಗೂ ಹೆದರಿಕೆ ಆಗೋಂಗೆ ಭೀಷಣವಾಗಿತ್ತಂತೆ ಆ ಶಬ್ದವು. ಹರೇ ಕೃಷ್ಣ. ತತ ಶಂಕಾಶ್ಚ ಬೇರ್ಯಶ್ಚ. ರಿಪೀಟ್ ಮಾಡಿ. ಪ್ರಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋ ಭವತ್. ಶಂಕಾಶ್ಚ ಬೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋ ಭವತ್. ತತ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋ ಭವತ್. ಪಣವಾನಕ ಗೋಮುಖಾಃ ಸಶಬ್ದಸ್ತು ಮುಲೋ ಭವತ್. ಶಂಕಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋ ಭವತ್. ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋ ಭವತ್. ಶ್ಲೋಕ 14 ಹೋಗೋಣ. ತತ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸಿಂಧನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತುಃ
ತತಃ ಶ್ವೇತೈರ್ ಹಯೈರ್ ಯುಕ್ತೆ. ಶ್ವೇತೈರ್ ಇದೆ, ಹರೈರ್ ಇದೆ, ಯುಕ್ತೆ. ಆ ಥರ 2 ಅರ್ಕಾವತ್ತುಗಳು ಬಂದಿವೆ. ಒತ್ತಕ್ಷರಗಳೆಲ್ಲ ನೋಡಿ ಕರೆಕ್ಟಾಗಿ ಹೇಳಬೇಕು. ತತಃ ಶ್ವೇತೈರ್ ಹರೈರ್ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಅವರ ಎದುರು ಪಕ್ಷ ಯಾರು? ಪಾಂಡವರು. ಪಾಂಡವರ ಪಕ್ಷದಲ್ಲಿ ಕೃಷ್ಣ ಅರ್ಜುನ ಇಬ್ರು ಒಂದೇ ರಥದಲ್ಲಿ. ಕೃಷ್ಣ ಸಾರಥಿಯಾಗಿರ್ತಾನೆ ಅರ್ಜುನನಿಗೆ. ಅವರಿಬ್ರು ಅವರ ಅಲೌಕಿಕವಾದ ಶಂಖನ ಊದಿದ್ರು ಅಂತ ಹೇಳ್ತಾ ಇದ್ದಾರೆ. ತತ ಶ್ವೇತೈರ್ ಹರೈರ್ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೋ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ರಿಪೀಟ್ ಮಾಡಿ. ತತಃ ಶ್ವೇತ ಹರೈ ಯುಕ್ತೆ ಮಹತಿ ಮಹತಿ ಸೈಂದನೆ ಸ್ಯಂದನೆ ಸ್ಯಂದನೆ ಪಾಂಡವ ಮಾಧವ ಪಾಂಡವಶ್ಚೈವ ಪಾಂಡವಶ್ಚೈವ ದಿವ್ಯ ಶಂಖೋಪದದ್ಮತುಃ ಪದಮಧುಃ. ತತಃ ಶ್ವೇತೈರ್ ಹರೈರ್ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೋ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ತತಃ ಶ್ವೇತ ಹರೈ ಯುಕ್ತೆ ಮಹತಿ ಸೈಂದನೆ ಸ್ಥಿತೋ ಮಾಧವ ಪಾಂಡವಶ್ಚೈವ ದಿವ್ಯೋ ಶಂಖೌ ಪ್ರದದ್ಮತುಃ. ಹರೇ ಕೃಷ್ಣ. ಮಾತಾಜಿ ಮಾತಾಜಿ ಅದು ಒಂದೊಂದು ಲೈನ್ ಅಲ್ಲಿ ಹೇಳಿಕೊಡಿ ಮಾತಾಜಿ. ಒಮ್ಮೆ ಶ್ಲೋಕ 14. ಯಾವ್ದು ಮಾತಾಜಿ? ಶ್ಲೋಕ 14 ಇನ್ನೊಮ್ಮೆ ಒಂದೊಂದು ಲೈನ್ ಅಲ್ಲಿ ಹೇಳಿಕೊಡಿ. ಒಂದೊಂದು ಲೈನ್ ರಿಪೀಟ್ ಮಾಡ್ಲಿಕ್ಕೆ ಹೇಳಿ. ಹೌದು. ಓಕೆ ಮಾತಾಜಿ. ತತಃ ಶ್ವೇತೈರ್ ಹಯೈರ್ ಯುಕ್ತೆ ತತಃ ಶ್ವೇತೈರ್ ಮಹತಿ ಸ್ಯಂದನೆ ಸ್ಥಿತೋ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ದಿವ್ಯೋ ತತಃ ಶ್ವೇತೈರ್ ಹಯೈರ್ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೋ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ತತಃ ಶ್ವೇತೈರ್ ಹರೈರ್ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೋ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ತತಃ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಒಮ್ಮೆ. ಹರೇ ಕೃಷ್ಣ. ಎಲ್ಲರೂ ಒಮ್ಮೆ ಮ್ಯೂಟ್ ಮಾಡ್ಕೊಳ್ಳಿ. ಚೆಲುವಮ್ಮ ಮಾತಾಜಿ ಹೇಳಿ. ಚೆಲುವಮ್ಮ ಮಾತಾಜಿ ಎಷ್ಟನೇ ಶ್ಲೋಕ ಓದ್ಲಿ ಮಾತಾಜಿ? ಶ್ಲೋಕ 13ನೇ ಶ್ಲೋಕ ಹೇಳಿ ಮಾತಾಜಿ. ನಾನ್ ಮತ್ತೆ ಓದ್ಲ ಮಾತಾಜಿ? ನಾನು ಅದಕ್ಕೆ ಜಾಯ್ನ್ ಆಗಿರ್ಲಿಲ್ಲ, ಈಗ ಜಾಯ್ನ್ ಆದೆ. ಓಕೆ ಮಾತಾಜಿ. ಓಕೆ. ಪಾರ್ವತಮ್ಮ ಮಾತಾಜಿ ನೀವು ಅನ್ಮ್ಯೂಟ್ ಅಲ್ಲಿ ಇದ್ದೀರಿ, ನೀವು ಹೇಳಿ ಈಗ. ಹರೇ ಕೃಷ್ಣ ಮಾತಾಜಿ. ತತಃ ಶಂಕಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ
ಸಶಬ್ದಸ್ತು ಮೂಲೋಭವತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರಿಣಿ ಕಕ್ಕಿಯರಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ತತಃ ಶಂಕಾಶ್ಚ ಭೈರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮೂಲೋಭವತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಶ್ಲೋಕ 13 ಹೇಳಿ. ಮಾತಾಜಿ ನಾನಾ? ಹಾ ಮಾತಾಜಿ. ತತಃ ಶಂಕಶ್ಚ ಭೈರ್ಯಶ್ಚ ಪಣವಾನಕ ಗೋಮುಖಃ ಸಹಸೈವಾಭ್ಯಹನ್ಯಂತ ಸಹ ಶಬ್ದಾಸ್ತು ಶಬ್ದ ಭವತ್. ಗೋಮುಖಾಹ ಮಾತಾಜಿ. ಗೋಮುಖಃ ಅಲ್ಲ, ಗೋಮುಖಾಹ ದೀರ್ಘ ಇದೆ ನೋಡಿ. ಹರೇ ಕೃಷ್ಣ. ಶ್ಲೋಕ 14 ಜಯಲಕ್ಷ್ಮಿ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 14. ತತಸ್ವೈತೈಃ ಯುಕ್ತೆ ಮಹತಿ ಸೈಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಕೋ ಪ್ರದದ್ಮತೋ. ಫಸ್ಟ್ ಲೈನ್ ಇನ್ನೊಂದ್ಸಲಿ ಹೇಳಿ ಮಾತಾಜಿ. ತತ ಶ್ವೇತೈ ಯುಕ್ತೆ. ತಥ ಶ್ವೇತೈರ್ಹರೈರ್ಯುಕ್ತೆ. ತತ ಶ್ವೇತೈ ಹರೇ ಯುಕ್ತೆ. ಎಸ್ ವಿದ್ಯಾ ಕಾಮತ್ ಮಾತಾಜಿ. ವಿದ್ಯಾ ಕಾಮತ್. ಹರೇ ಕೃಷ್ಣ ಮಾತಾಜಿ. ತತ ಸೇಥರ್ಯಯುಕ್ತೆ ಮಹತಿ ಸೈಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯಾ ಶಂಕೌ ಪ್ರದದ್ಮತೋ. ದಿವ್ಯೌ ಮಾತಾಜಿ. ದಿವ್ಯೌ ಶಂಖೌ ಪ್ರದದ್ಮತುಃ. ದಿವ್ಯಂ ಶಂಕಂ ಪ್ರದದ್ಮತೋ. ದಿವ್ಯೌ ಮಾತಾಜಿ. ದಿವ್ಯಂ ಅಲ್ಲ, ದಿವ್ಯೌ. ದಿವ್ಯ ಶಂಕೌ ಪ್ರದದ್ಮತೋ. ಹರೇ ಕೃಷ್ಣ. ಇನ್ನು ನಿಮ್ ಮತ್ತೆ ಶ್ವೇತೈರ್ ಹರೈರ್ಯುಕ್ತೆ ಅದನ್ನ ಚೂರ್ ತಪ್ಪಾಯ್ತು, ಕರೆಕ್ಟ್ ಮಾಡಿ ಮಾತಾಜಿ. ಇನ್ನೊಮ್ಮೆ ಹೇಳಿ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಇನ್ನೊಮ್ಮೆ ಹೇಳಿ. ಇನ್ನೊಮ್ಮೆ ಹೇಳ್ಬೇಕಾ? ಫಸ್ಟ್ ಲೈನ್ ಹೇಳಿ. ಫಸ್ಟ್ ಲೈನ್. ತತ ಶ್ವೇತರ್ಯಯುಕ್ತೆ ಶ್ವೇತೈರ್ ಹರೈರ್ಯುಕ್ತೆ. ಶ್ವೇತರ್ಯಯುಕ್ತೆ ಶ್ವೇತೈರ್ ಹರೈರ್ಯುಕ್ತೆ. ಮಹತಿ ಸಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯ ಶಂಕೌ ಪ್ರದದ್ಮತೋ. ದಿವ್ಯೌ ಮತ್ತೆ ದಿವ್ಯ ಅಂದ್ರೆ ದಿವ್ಯೌ ಶಂಕೌ ಪ್ರದದ್ಮತೋ. ಪ್ರದದ್ಮತುಃ ಧಾಗೆ ದೊಡ್ಡದಾದು. ನಾನೀಗ ಜಾಯಿನ್ ಆದಷ್ಟೇ ಮಾತಾಜಿ. ಓಕೆ ಓಕೆ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ತತಃ ಶ್ವೇತೈರ್ಹರೈರ್ಯುಕ್ತೆ ಮಹತಿ ಸೈಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತುಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಏನ್ ಮಾತಾಜಿ? ಪ್ರದದ್ಮತುಃ ದೊಡ್ಡದಾ ಇದೆ, ಸ್ವಲ್ಪ ಪ್ರೆಸ್ ಮಾಡ್ಬೇಕು. ಪ್ರದದ್ಮತುಃ. ಧ್ವಾ ಧ್ವಾ ಬರೀ ಮಾ ಕೇಳಿಸ್ತಾ ಇದೆ, ಧ್ವಾ ಹೇಳ್ಬೇಕು. ತಾಯಿ ಹೇಳ್ಬೇಕು. ಹೇಳಿ ಮಾತಾಜಿ. ಪ್ರದಧ್ವ. ಪ್ರದದ್ಮತುಃ. ಪ್ರದಧ್ಮತುಃ. ಪ್ರದದ್ಮತುಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗ್ಬೇಕು. ಹಾ ಸರಿ. ಶ್ಲೋಕ 15. ಯಾರ್ದೋ ಎಕೋ ಬರ್ತಾ ಇದೆಯಲ್ಲ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರಃ. ಪಾಂಚಜನ್ಯಂ ಹೃಷಿಕೇಶೋ
देवदत्तं धनञ्जयः पौण्ड्रं दध्मौ महाशङ्खं ಭೀಮಕರ್ಮಾವೃಕೋದರಃ. ಅನುವಾದದಲ್ಲಿ ಹೃಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ದೇವದತ್ತವನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನೂ ಆದ ಭೀಮ ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದರು. ಅವರ ಶಂಖದ ಹೆಸರುಗಳನ್ನ ಇಲ್ಲಿ ಹೇಳಿದ್ದಾರೆ. ಪಾಂಚಜನ್ಯಂ ಹೃಷಿಕೇಶೋ, ರಿಪೀಟ್ ಮಾಡಿ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೌ ಮಹಾಶಂಖಂ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ ಭೀಮಕರ್ಮಾವೃಕೋದರಃ ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯಃ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ. ಶ್ಲೋಕ 16-18. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದಧ್ಮು ಪೃಥಕ್ ಪೃಥಕ್. ಇದ್ರಲ್ಲಿ ಅನುವಾದದಲ್ಲಿ ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯವೆಂಬ ತನ್ನ ಶಂಖವನ್ನು ಊದಿದನು. ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು. ಅರಸನೇ, ಮಹಾಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ಧೃಷ್ಟದ್ಯುಮ್ನ, ವಿರಾಟ, ಅಜೇಯನಾದ ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು, ಮಹಾಬಾಹು, ಸುಭದ್ರೆಯ ಮಗನೂ ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಇಲ್ಲಿ ಪಾಂಡವರ್ಗ್ ಮಾತ್ರ ಶಂಖಗಳ ಹೆಸರು ಹೇಳಿದ್ದಾರೆ. ಯುಧಿಷ್ಠಿರಂದು ಅನಂತ ವಿಜಯ, ನಕುಲ ಸಹದೇವರದು ಸುಘೋಷಮತಿ ಮತ್ತು ಮಣಿಪುಷ್ಪಕ ಅಂತ ಹೇಳ್ತಾರೆ. ಅನಂತ ವಿಜಯಂ ರಾಜ ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ನಕುಲ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ ಮಣಿಪುಷ್ಪಕೌ ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ
ಅನಂತ ಅನಂತ ವಿಜಯಂ ವಿಜಯಂ ರಾಜಾ ರಾಜಾ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ ನಕುಲಃ ಸಹದೇವಶ್ಚ ಘೋಷಮಣಿಪುಷ್ಪಕೌ ಅನಂತ ವಿಜಯಂ ರಾಜಾ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ ಅನಂತ ವಿಜಯಂ ರಾಜಾ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಮಣಿಪುಷ್ಪಕೌ ಅನಂತ ವಿಜಯಂ ರಾಜಾ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ ಅನಂತ ವಿಜಯಂ ರಾಜಾ ಕುಂತಿಪುತ್ರೋ ಯುಧಿಷ್ಠಿರಃ ಸಹದೇವಶ್ಚ ಘೋಷಮಣಿಪುಷ್ಪಕೌ ಶ್ಲೋಕ 17 ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ಸಾತ್ಯಕಿಶ್ಚ ಪರಾಜಿತಃ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ಕಶ್ಚಶ್ಚ ಮಹಾರಥಃ ಹರೇ ಕೃಷ್ಣ ಕಾಶ್ಯಶ್ಚ ಮಾತಾಜಿ ಒಬ್ರು ಯಾರು ಮಾತಾಜಿ ಕಶ್ಯಶ್ಚ ಅಂದ್ರು ಕಾಶ್ಯಶ್ಚ ಹಾ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ಕಶ್ಯಶ್ಚ ಶ್ಲೋಕ 18 ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮುಃ ಪೃಥಕ್ ಪೃಥಕ್ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮುಃ ಪೃಥಕ್ ಪೃಥಕ್ ಇಲ್ಲಿ ದುದ್ಮುಹು ಅಂತಿದೆ, ತಪ್ಪಿದೆ ಇಲ್ಲಿ ಪ್ರಿಂಟ್. ಬುಕ್ ಅಲ್ಲಿ ದದ್ಮುಹು ಇದೆ, ಬುಕ್ ಅಲ್ಲಿ ಇರೋದು ಕರೆಕ್ಟ್. ಅಂತಿದೆ ಮಾತಾಜಿ. ದುದ್ಮು ಅಲ್ಲ ಮಾತಾಜಿ, ದದ್ಮುಹು ಬುಕ್ ಅಲ್ಲಿ ಅದೇನೆ. ಈ ಪ್ರಿಂಟ್ ಮಿಸ್ಟೇಕ್ ಇದೆ, PDF ಅಲ್ಲಿ ಪ್ರಿಂಟ್ ಮಿಸ್ಟೇಕ್ ಇದೆ, ಬುಕ್ ಅಲ್ಲಿ ಕರೆಕ್ಟ್ ಆಗಿದೆ ದದ್ಮುಹು. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ
द्रुपदो द्रौपदेयाश्च सर्वशास्त्रीपते सौभद्रश्च महाबाहुः शङ्खान् दद्मुः पृथक् पृथक् सौभद्रश्च महाबाहुः द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्खान् दद्मुः पृथक् पृथक् द्रुपदो द्रौपदेयाश्च सर्वशः पृथिवीपते सौभद्रश्च द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्खान् दद्मुः पृथक् पृथक् द्रुपदो सर्वशास्त्रीपते सौभद्रश्च महाबाहुः शङ्खान् ಮಾತಾಜಿ ಭಾಗ್ಯಲಕ್ಷ್ಮಿ ಮಾತಾಜಿ 15ನೇ ಶ್ಲೋಕ ಓದಿ. ಮಾತಾಜಿ. ಶ್ಲೋಕ 15. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮಾ ರುಕೋದರಃ. ಸರಿ ಇತ್ತ ಮಾತಾಜಿ? ಸರಿ ಇತ್ತು. ವೃಕೋದರ ಕರೆಕ್ಟ್ ಮಾಡ್ಕೊಂಡ್ರಿ ನೀವೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. MN ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಅವ್ರಿಗೆ ಹೆಸರು ಕಾಣೋದಿಲ್ಲ ನಿಮ್ಗೆ. ಹೌದು, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಒಮ್ಮೆ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮ ರುಕೋದರಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕವಿತಾ ಜೇಸಿ ಮಾತಾಜಿ ಓದಿ. ಕವಿತಾ ಜೇಸಿ ಮಾತಾಜಿ. ಕವಿತಾ ಮಾತಾಜಿ ಓದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಿಖಿತಾ ಶ್ರೀ ಮಾತಾಜಿ ಓದಿ. ಲಿಖಿತಾ ಶ್ರೀ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಟ್ರೈ ಮಾಡಿ ಮಾತಾಜಿ. ಮೋಟೋ ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ ಓದಿ. 15ನೇ ಶ್ಲೋಕ ಓದಿ. ಕೇಳಿಸ್ತಾ ಇತ್ತಲ್ವಾ ಮಾತಾಜಿ? ಅನ್ಮ್ಯೂಟ್ ಆಗಿದ್ದೀರಾ, ಓದಿ ಮಾತಾಜಿ. ಮಂಜುಳಾ ಮಾತಾಜಿ. ಕೇಳಿಸ್ತಿಲ್ಲ, ಲೋ ವಾಯ್ಸ್ ಇದೆ. ಕೇಳಿಸ್ತಾ ಇದೆಯಾ ಮಾತಾಜಿ? ಈಗ ಕೇಳಿಸುತ್ತೆ, ಓದಿ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಿಹಾರಿಕಾ ಮಾತಾಜಿ ಓದಿ. ನಿಹಾರಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಹಾರಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಷ್ಟನೇ ಶ್ಲೋಕ ಮಾತಾಜಿ? 15ನೇ ಶ್ಲೋಕ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪ್ರೌಢಂ ದದ್ಮ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಹರೇ ಕೃಷ್ಣ ಮಾತಾಜಿ. 3ನೇ ಲೈನು ಇಟ್ ಈಸ್ ಪೌಂಡ್ರಂ ದದ್ಮೌ. ಸರಿ ಮಾತಾಜಿ. ಪೌಂಡ್ರಂ ದದ್ಮೌ ಮಹಾಶಂಕಂ. ಹೇಳಿ ಒಂದ್ಸಲಿ. ಪ್ರೌಢಂ ದತ್ವಂ ಪ್ರೌಂಡ್ರಂ ಅಲ್ಲ, ಪೌಂಡ್ರಂ. ಪೌಡ್ರಂ ದದ್ವೋ ಮಹಾಶಂಕಂ. ಎಸ್ ಮಾತಾಜಿ, ಕರೆಕ್ಟ್. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ ಓದಿ. ಮಾತಾಜಿ ಯಾವ್ದು 15? ಅಲ್ಲ, 16ನೇ ಶ್ಲೋಕ ಓದಿ ನೀವು. ಅನಂತ ವಿಜಯಂ ರಾಜ ಕುಂತಿ ಪುತ್ರ
ಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷ ಮಣಿಪುಷ್ಪಕೌ. ಸುಘೋಷ ಮಣಿಪುಷ್ಪಕೌ. ಸುಘೋಷಂ ಅನ್ಬಾರ್ದು ಮತ್ತೆ. ಸುಘೋಷ ಮಣಿಪುಷ್ಪಕೌ. ಆಮೇಲೆ ಕುಂತಿ ಪುತ್ರ ದೀರ್ಘ ಇದೆ ತೀಗೆ, ಅದೊಂದು. ಬಾಕಿ ಸರಿ ಇದೆ. ಧನ್ಯವಾದಗಳು ಮಾತಾಜಿ. ಕವಿತಾ ಜೇಸಿ ಮಾತಾಜಿ ಓದಿ. ಕವಿತಾ ಜೇಸಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಿಖಿತಾ ಮಾತಾಜಿ ಓದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? 14ನೇ ಶ್ಲೋಕ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನಂತ ವಿಜಯಂ ರಾಜಾ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷಾಮಣಿ ಪುಷ್ಪಕೌ. ಮತ್ತೆ ಎರಡನೇ ಲೈನಲ್ಲಿ ಕುಂತಿ ಪುತ್ರೋ ಯುಧಿಷ್ಠಿರ. ಪುತ್ರೋ ಯುಧಿಷ್ಠಿರಃ. ಎಸ್ ಮಾತಾಜಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. ರಾಜೇಶ್ವರಿ ಮಾತಾಜಿ ಓದಿ. ರೇಣುಕಾ ಮಾತಾಜಿ 14ನೇ ಶ್ಲೋಕ ಓದಿ. ರೇಣುಕಾ ಅನಂತ ವಿಜಯಂ ರಾಜಾ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಓದಿದ್ರು. ಇಲ್ಲ, ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. ಸ್ಯಾಮ್ಸಂಗ್ ಅಂತ ಇದೆ. ಇದು ಎಷ್ಟನೇ ಶ್ಲೋಕ ಮಾತಾಜಿ? 14ನೇ ಶ್ಲೋಕ ನೀವು ಓದಿ ಮಾತಾಜಿ ಈಗ. ಓಕೆ ಮಾತಾಜಿ. ಅನಂತ ವಿಜಯಂ ರಾಜಾ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷ ಮಣಿಪುಷ್ಪಕೌ. ಹರೇ ಕೃಷ್ಣ. ಸೆಕೆಂಡ್ ಲೈನ್ ಮಾತ್ರ ಕುಂತಿ ಪುತ್ರೋ, ತಿ ದೀರ್ಘ ಇದೆ. ಯುಧಿಷ್ಠಿರ ಕುಂತಿ ಪುತ್ರೋ ಯುಧಿಷ್ಠಿರಃ. ಸ್ಟಿ ಮಾತಾಜಿ. ಓಕೆ ಮಾತಾಜಿ. ಯುಧಿಷ್ಠಿರಃ. ಎಸ್ ಕರೆಕ್ಟ್. ಧನ್ಯವಾದ. ಸ್ಯಾಮ್ಸಂಗ್ SM ಮಾತಾಜಿ ಓದಿ. ಹೆಸರು ಹಾಕೋದಿಲ್ಲ ನೀವು, ಸ್ಯಾಮ್ಸಂಗ್ ಅಂತ ಹಾಕಿದ್ದೀರಿ, ಓದಿ ಮಾತಾಜಿ. ಶಿವಮಾಲಾ ಮಾತಾಜಿ ಓದಿ. ಶಿವಮಾಲಾ ಮಾತಾಜಿ 17ನೇ ಶ್ಲೋಕ ಓದಿ ಮಾತಾಜಿ ನೀವು. ಶಿವಮಾಲಾ ಮಾತಾಜಿ. ಶ್ರೀಶ ಪ್ರಭುಜಿ ಓದಿ. ಶ್ರೀಶ ಪ್ರಭುಜಿ 17ನೇ ಶ್ಲೋಕ ಓದಿ. ಶ್ರೀಶ ಪ್ರಭುಜಿ. ಶ್ರವಂತಿ ಮಾತಾಜಿ ಓದಿ 17ನೇ ಶ್ಲೋಕ. ಮಾತಾಜಿ ಎಷ್ಟನೇ ಶ್ಲೋಕ ಮಾತಾಜಿ? 17, 17. 17ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರೀಶಾ ಪ್ರಭುಜಿ ಓದಿ. ಫಸ್ಟ್ ವರ್ಡ್ ಹೆಲ್ಪ್ ಮಾಡ್ತೀರಾ ಮಾತಾಜಿ? ಫಸ್ಟ್ ವರ್ಡ್ ಹೆಲ್ಪ್ ಮಾಡ್ತೀರಾ ಮಾತಾಜಿ? ಅದು ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸತ್ಯಕಿಶ್ಚ ಪರಾಜಿತ. ಸತ್ಯ ಅಲ್ಲ ಪ್ರಭುಜಿ, ಸಾತ್ಯ. ದೀರ್ಘ ಇದೆ ಇಲ್ಲ. ಸಾತ್ಯಕಿಶ್ಚ ಪರಾಜಿತಃ. ಸಾತ್ಯಕಿಶ್ಚ ಪರಾಜಿತಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರಭುಜಿ. ಮನೇಲಿ ಪ್ರಾಕ್ಟೀಸ್ ಮಾಡಿ.
ವಿ ಮಂಗಳಾ ಮಾತಾಜಿ ಓದಿ 17ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಿದೆ, ಓದಿ. ಕಾಶ್ಯಸ್ಸ ಪರಮೇಷ್ಟಸ್ಸ ಶಿಖಂಡೀಚ ಮಹಾರಥಃ ದೃಷ್ಟದುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಮತ್ತೆ ಈ ಮೊದಲನೇ ಲೈನು ಮಾತಾಜಿ ಕಾಶ್ಯಶ್ಚ ಪರಮೇಶ್ವಾಸಃ. ಅಲ್ಲೇನೋ ಹೊಸ ವರ್ಡ್ ಹಾಕ್ಬಿಟ್ರಿ. ಪರಮೇಶ್ವಾಸಃ. ಪರಮೇಶ್ವಾಸಃ ಶ್ವಾಸಃ. ಕೊನೆಯದು ಸಾತ್ಯಕಿಶ್ಚ ಪರಾಜಿತಃ. ಸಾತ್ಯಕಿಶ್ಚ ಪರಾಜಿತಃ. ಧನ್ಯವಾದಗಳು ಮಾತಾಜಿ. ವೆಂಕಟರಾಯನ್ ಪ್ರಭುಜಿ ಓದಿ. ವೆಂಕಟರಾಯನ್ ಪ್ರಭುಜಿ 17ನೇ ಶ್ಲೋಕ ಓದಿ ಮಾತಾಜಿ. ಪ್ರಭುಜಿ ಓದಿ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದುಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀ ಚ ಪರಾಜಿತಃ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಓದಿ 18ನೇ ಶ್ಲೋಕ. ವೆಂಕಟೇಶ್ ಪ್ರಭುಜಿ ಶ್ಲೋಕ 18. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯೋಗೀಶ ಪ್ರಭುಜಿ ಓದಿ. ವಿನೋದ್ ಪ್ರಭುಜಿ ಓದಿ. ಎಷ್ಟನೇ ಮಾತಾಜಿ? 18ನೇ ಶ್ಲೋಕನ? 18 ಓದಿ ಪ್ರಭುಜಿ. ದ್ರುಪದೋ ದ್ರೌಪದಿಯಾಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖನ್ ದದ್ಮುಃ ಪೃಥಕ್ ಪೃಥಕ್. ಸೌಭದ್ರಶ್ಚ ಮಹಾಬಾಹು. 2 ಹಕಾರನೂ ಇದೆ ನೋಡಿ. ಹಕಾರ ಸೇರಿಸಿ. ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮುಃ ಪೃಥಕ್ ಪೃಥಕ್. ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಇದೆ ಪ್ರಭುಜಿ. ದುದ್ಮುಹು ಅಲ್ಲ, ದದ್ಮುಹು. ಅದು ಮಾತಾಜಿ. ಓಕೆ ಮಾತಾಜಿ. ಓಕೆ. ಧನ್ಯವಾದಗಳು ಪ್ರಭುಜಿ. ಕವಿತಾ ಮಾತಾಜಿ ಅನ್ಮ್ಯೂಟ್ ಆಗಿದ್ದೇವೆ, ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18 ಓದಿ ಮಾತಾಜಿ. 18 ಮಾತಾಜಿ. ಮಾತಾಜಿ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮುಃ ಪೃಥಕ್ ಪೃಥಕ್. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಓದಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾವ ಶ್ಲೋಕ ಮಾತಾಜಿ? ಶ್ಲೋಕ 18. 18 ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದುಮ್ನ ಪೃಥಕ್ ಪೃಥಕ್. ಮಾತಾಜಿ ಹೆಂಗ್ ಬಂತು ಗೊತ್ತಿಲ್ಲ. ಇದು ಶಂಖಾನ್ ದದ್ಮುಹು. ಅದು ದದ್ಮುಹು. ಶಂಖಾನ್ ದದ್ಮು ಪೃಥಕ್ ಪೃಥಕ್. ಆಮೇಲೆ ಮಹಾಬಾಹು ಅಂತ ಹೇಳ್ಬೇಕು. ಇನ್ನೊಂದ್ಸತಿ ಮಾಡ್ಲಾ ಮಾತಾಜಿ? ಹೇಳ್ಲಾ? ಇನ್ನೊಂದ್ಸಲಿ. ದ್ರುಪದೋ ದ್ರೌಪದೇ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದುಮ್ನ. ಅಲ್ಲಿ ಮಿಸ್ಟೇಕ್ ಇದೆ, ದದ್ಮುಹು. ಪೃಥಕ್ ಪೃಥಕ್. ಅಲ್ಲೇ ಅದೇ ಮಹಾಬಾಹು ಅಂತ ಹೇಳಿಲ್ಲ. ಟ್ರೈ ಮಾಡ್ತೀನಿ ಮಾತಾಜಿ. ಧನ್ಯವಾದ ಮಾತಾಜಿ. ಮಾತಾಜಿ. ಚೆಲುವಮ್ಮ ಮಾತಾಜಿ ಓದಿ
ಚೆಲುವಮ್ಮ ಮಾತಾಜಿ. ಹಾ ಮಾತಾಜಿ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮು ಪೃಥಕ್ ಪೃಥಕ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 19ಕ್ಕೆ ಹೋಗೋಣ. ಸಘೋಷೋದಾರ್ತ್ರ ರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯನುನಾದಯನ್. ಇಲ್ಲಿ ಅನುವಾದದಲ್ಲಿ ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಎದುರುಗಡೆ ಆಪೋಸಿಟ್ ಪಾರ್ಟಿಯವರು ಶಂಖಗಳು ಊದ್ದಾಗ ಕೌರವರ ಹೃದಯ ಎಲ್ಲ ಚೂರು ಚೂರಾಯ್ತಂತೆ. ಸಘೋಷೋ ದಾರ್ತ್ರ ರಾಷ್ಟ್ರಾಣ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯ ಅನುನಾದಯನ್ ಅಥವಾ ತುಮುಲೋಭ್ಯನುನಾದಯನ್ ಹೇಳ್ಬೇಕು. ಸಘೋಷೋ ದಾರ್ತ್ರ ರಾಷ್ಟ್ರಾಣ. ರಿಪೀಟ್ ಮಾಡಿ. ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಇದ್ರಲ್ಲೇ ಬೇರೆ ತರ ಇದೆ ಬುಕ್ಕಲ್ಲಿ. ಇದ್ರಲ್ಲಿ ತಪ್ಪಿದೆ ಅಲ್ಲ ಮಾತಾಜಿ. ಹೊಡಿತೀನಿ. ತುಮುಲೋಭ್ಯನುನಾದಯನ್ ಅಂತ ಬುಕ್ಕಲ್ಲಿದೆ. ಸಘೋಷೋದಾರ್ತ್ರ ರಾಷ್ಟ್ರಾಣ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಸಘೋಷೋದಾರ್ತ್ರ ರಾಷ್ಟ್ರಾಣ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಸಘೋಷೋದಾರ್ತ್ರ ರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯನುನಾದಯನ್. ಆಕ್ಚುಲಿ ಬುಕ್ಕಲ್ಲಿ ತುಮುಲೋಭ್ಯನುನಾದಯನ್ ಅಂತಿದೆ ಅಂತ ಇದೆ ಮಾತಾಜಿ. ಭ್ಯನು ಅಭ್ಯನುದಾನಯನ್ ನಾದಯನ್ ಅದು ಇಲ್ಲೇ ಬೇರೆ ತರ ಇದೆ ಅಂತ ಗೊತ್ತಿಲ್ಲ ಈಗ. ಓಕೆ, ಅಲ್ಲಿರೋಂಗೆ ಹೇಳ್ಬಿಟ್ರೆ ಅವ್ರಿಗೆ ಕನ್ಫ್ಯೂಸ್ ಆಗಲ್ಲ. ಶ್ಲೋಕ 20ಕ್ಕೆ ಹೋಗೋಣ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ದಾರ್ತ್ರ ರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಇಲ್ಲಿ ಅನುವಾದದಲ್ಲಿ ಆಗ ಪಾಂಡುಪುತ್ರನಾದ ಅರ್ಜುನನು ಹನುಮಂತನ ಗುರುತಿರುವ ಧ್ವಜದ ರಥದಲ್ಲಿ ಆಸೀನನಾಗಿದ್ದು ತನ್ನ ಧನುಸ್ಸನ್ನು ಎತ್ತಿಕೊಂಡು ಬಾಣಗಳನ್ನು ಎಸೆಯಲು ಸಿದ್ಧನಾದನು. ಓ ರಾಜನೇ, ಯುದ್ಧ ಸನ್ನದ್ಧರಾದ ಧೃತರಾಷ್ಟ್ರನ ಪುತ್ರನ ಕಡೆ ನೋಡಿ ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳಿದನು. ಸೊ ಎಲ್ಲರೂ ರಥದಲ್ಲಿ ಸಿದ್ಧವಾಗಿ ನಿಂತ್ಕೊಂಡ್ರು. ಇವರು ಅರ್ಜುನನು ರಥದಲ್ಲಿ ಕೂತಿದ್ದವನು ಧನುಸ್ಸನ್ನ ಎತ್ಕೊಂಡು ಬಾಣನ ಎಸೆಯಕ್ಕೆ ರೆಡಿ ಆಗ್ತಾನೆ. ಆಮೇಲೆ ಧೃತರಾಷ್ಟ್ರನ ಪುತ್ರನ ಕಡೆಗೆ ನೋಡ್ಬಿಟ್ಟು ಅರ್ಜುನನ ಕೃಷ್ಣನಿಗೆ ಈ ಮಾತನ್ನ ಹೇಳ್ತಾನೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ದಾರ್ಥ ರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ ಅಥವಾ ವಾಕ್ಯಂ ಇದಮಾಹ ಅಂತಾನು ಹೇಳ್ಬೋದು.
ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ ಅಂತಾನೆ ಹೇಳ್ತಾರೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ದಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಂ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ ಮಾತಾಜಿ, ಹೇಳಿಸಿ. ಮಾತಾಜಿ ಲಕ್ಷ್ಮೀ ಮಾತಾಜಿ ಹೇಳಿ. ಲಕ್ಷ್ಮೀ ಮಾತಾಜಿ. ಕೃಷ್ಣ ಮಾತಾಜಿ ನಾನಾ? ಲಕ್ಷ್ಮೀ ಬೇಬಿ ಮಾತಾಜಿ, ನೀವು ಮೊದಲು ಓದಿ ಮಾತಾಜಿ. ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. 19 20 19. ಹರೇ ಕೃಷ್ಣ ಮಾತಾಜಿ. ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಾಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯಾನುನಾದಯನ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅದು ಮಾತಾಜಿ ವ್ಯಾಧಾರ ಅಲ್ಲ, ವ್ಯಧಾರಯತ್. ಎರಡನೇ ಲೈನು ಹೃದಯಾನಿ ವ್ಯಧಾರಯತ್. ಹೃದಯಾನಿ ವ್ಯಧಾರಯತ್. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಮಾತಾಜಿ ಓದಿ. ಯಾವ್ದಂದ್ರಿ? ಯಾವ ಶ್ಲೋಕ? 20ನೇ ಶ್ಲೋಕ ಅಲ್ಲ, 19ನೇ ಶ್ಲೋಕ. ನ ಘೋಷೋ ದಾತ್ರ ರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಮಂ ಚೈವ ತುಮಲೋ ವ್ಯನುನಾದಯನ್. ಹರೇ ಕೃಷ್ಣ. ಫಸ್ಟ್ ನಾ ಅಲ್ಲ, ಅದು ಸಘೋಷ. ಸಘೋಷೋ ದಾತ್ರ ರಾಷ್ಟ್ರಾಣಾಂ. ಓ ಸಾರಿ. ಸಘೋಷೋ ದಾತ್ರ ರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮಲೋ ವ್ಯನುನಾದಯನ್. ಓಕೆ, ಧನ್ಯವಾದಗಳು ಮಾತಾಜಿ. ದೀಕ್ಷಾ ಗೋಕವಿ ಮಾತಾಜಿ, ಶ್ಲೋಕ 19. ಹರೇ ಕೃಷ್ಣ ಮಾತಾಜಿ. ಸಘೋಷೋದಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸುನೀತಾ ರಾಣಿ ಮಾತಾಜಿ, ಶ್ಲೋಕ 19. ಸುನೀತಾ ರಾಣಿ ಮಾತಾಜಿ, ಅನ್ಮಿಟ್ ಮಾಡ್ಕೊಳ್ಳಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್
नभश्च पृथिवीं चैव तुमुलोऽभ्यनुनादयन् हरे कृष्ण ಧನ್ಯವಾದಗಳು ಮಾತಾಜಿ. ಸುನೀತಾ ರಾಣಿ ಮಾತಾಜಿ ಓದಿ ಶ್ಲೋಕ 20. ಸುನೀತಾ ರಾಣಿ ಮಾತಾಜಿ ಟ್ರೈ ಮಾಡಿ ಮಾತಾಜಿ. ಲಿಖಿತಾ ಶ್ರೀ ಮಾತಾಜಿ ಶ್ಲೋಕ 20 ಓದಿ. ಲಿಖಿತಾ ಶ್ರೀ ಮಾತಾಜಿ ಪ್ರಯತ್ನ ಪಡಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಶ್ಲೋಕ 20 ಮಾತಾಜಿ. ಓದಿ ಮಾತಾಜಿ. ಲಿಖಿತ ಮಾತಾಜಿ ಓದಿ. ಅತ ವ್ಯವಸ್ಥಿತಾನ್ ದುಷ್ಟ ದತರಷ್ಟನ್ ಕಪಿಧ್ವಜ ಪ್ರವತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮಂ ಪಾಂಡವ ಋಷಿಕೇಶಂ ತದಾ ವಾಕ್ಯಂ ಇದಮಃ ಮಹೀಪತೆ. ಮಾತಾಜಿ ಎಲ್ಲ ಮಿಸ್ಟೇಕ್ ಇತ್ತು, ನಾನು ಹೇಳ್ತೀನಿ, ನನ್ನ ಜೊತೆ ರಿಪೀಟ್ ಮಾಡಿ ಮಾತಾಜಿ. ಓಕೆ ಮ್ಯಾಮ್. ಅಥ ವ್ಯವಸ್ಥಿತ ವ್ಯವಸ್ಥಿತಂ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಗೊತ್ತಾಯ್ತಲ್ಲ ಮಾತಾಜಿ? ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಮಾತಾಜಿ. ಜೀವಿತ್ ಎಸ್ ಪ್ರಭುಜಿ ಓದಿ. ಜೀವಿತ್ ಪ್ರಭುಜಿ ಓದಿ. ಸುನೀತಾ ರಾಣಿ ಮಾತಾಜಿ ಓದಿ. ಸುನೀತಾ ರಾಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜೀವಿತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧೃತರಾಷ್ಟ್ರಾನ್ ಕಪಿಧ್ವಜಃ ಪ್ರತ್ಯನ್ಯತೆ ಶಸ್ತ್ರೈ ಸಂಪಾತೆ ಧನುರ್ದದ್ಯಮ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಃ ಮಹೀಪತೆ. ಮಾತಾಜಿ ಎರಡನೇ ಲೈನು ಧೃತರಾಷ್ಟ್ರ ಅಲ್ಲ, ಧಾರ್ತರಾಷ್ಟ್ರ. ಸರಿ ಮಾತಾಜಿ. ಸರಿ ಮಾತಾಜಿ. ಧಾರ್ತರಾಷ್ಟ್ರಾನ್ ಕಪಿಧ್ವಜಃ. ಓಕೆ, ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಟ್ರೈ ಮಾಡಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಶ್ಲೋಕ 20 ಅಲ್ಲ ಮಾತಾಜಿ? ಪ್ರಭುಜಿ ಶ್ಲೋಕ 20. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಧನ್ಯವಾದಗಳು ಮಾತಾಜಿ. ಪ್ರಭುಜಿ ಧನ್ಯವಾದಗಳು, ತುಂಬಾ ಚೆನ್ನಾಗಿ ಓದಿದ್ದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಯೋಗೀಶ ಪ್ರಭುಜಿ ಟ್ರೈ ಮಾಡಿ. ಯೋಗೀಶ ಪ್ರಭುಜಿ ಬ್ಯುಸಿ ಇದ್ದಾರ ಅಂತ. ಮತ್ತೊಬ್ರು ಯೋಗೀಶ್ ಅಂತ ಇದ್ದಾರೆ. ಯೋಗೀಶ್ ಪ್ರಭುಜಿ. ಮಧು ಪ್ರಭುಜಿ. ಮಧು ಮಾತಾಜಿಯ ಏನು? ಮಧು ಮಾತಾಜಿ. ಮಾತಾಜಿ ನಮಗೆ ಅಷ್ಟಾಗಿ ಓದಕ್ ಬರಲ್ಲ, ಕೇಳಿಸ್ಕೊತಾ ಇದ್ದೀನಿ. ಓದಿ ಪ್ರಭುಜಿ, ಟ್ರೈ ಮಾಡಿ. ಎಲ್ಲರೂ ಕಲಿತಾನೆ ಇರೋದು. ಓದ್ತಾ ನನ್ ನ್ಯಾಲ್ಗೆ ತೊದ್ಲು ಬರುತ್ತೆ, ಅದಕ್ಕೋಸ್ಕರಾಗಿ. ಓಕೆ. ಜೀವಿತ್ ಪ್ರಭುಜಿ ಮಾತಾಜಿ ಎಲ್ಲರದ್ದು ಆಯ್ತು ಮಾತಾಜಿ.
ಸಾಕಲ್ಲ ಇವತ್ತಿಗೆ 9 ಆಯ್ತು. ಹೌದು 9 ಆಯ್ತು ಮಾತಾಜಿ. 1 ನಿಮಿಷ ಇದೆ. ಅಟೆಂಡೆನ್ಸ್ ಎಲ್ಲ ಹಾಕಿದ್ರಾ? ಇನ್ಯಾರನ್ನ ಹೇಳ್ದವ್ರು ಇದ್ರೆ ಹೇಳ್ಬೋದು. ಹೌದು ಹೇಳಿ. ಇನ್ನು ಬಂದಿಲ್ಲ ಮಾತಾಜಿ. ಅಟೆಂಡೆನ್ಸ್ ಬಂದಿಲ್ಲ ಮಾತಾಜಿ. ಅಟೆಂಡೆನ್ಸ್ ಮತ್ತೊಂದ್ಸಲಿ ಹಾಕ್ತಾರೆ. ಯಾರಿಗೆ ಟ್ರೈ ಮಾಡ್ಲಿಕ್ಕಿದೆ, ಯಾರಿಗೆ ಹೇಳಲಿಕ್ಕಿದೆ ಅವ್ರು ಹೇಳಿ ಒಬ್ಬೊಬ್ಬರೇ. ಶಿಲಾದೇವಿ ಹೇಳ. ಹೇಳಿ ಮಾತಾಜಿ, ಹೇಳಿ ಮಾತಾಜಿ. 20 20 ಶ್ಲೋಕ 20, 19 ಯಾವ್ದು ಬೇಕಾದ್ರು. ಶ್ಲೋಕ 20 ವ್ಯವಸ್ಥಿತಾನ ದೃಷ್ಟ್ವಾ ಬಿಟ್ಟೇ ಬಿಟ್ರಿ ಮಾತಾಜಿ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ದಾತಾ ರಾಷ್ಟ್ರನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನಿರುದ್ಯಮ್ಯ ಪಾಂಡವಾ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಮಾತಾಜಿ ನಾನು ಓದ್ಲಾ? ನಾನು ಓದ್ಲಾ? ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ದಾತ್ರ ರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಾಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ ಮಾತಾಜಿ? ನಾನು ಓದಿ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ ಶ್ಲೋಕ 20. ಓದಿ ಒಬ್ಬೊಬ್ಬರು ಓದಿ. ಇವಾಗ 2 minutes ಇದೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಾ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದ್ಲಾ ಮಾತಾಜಿ? ಓದಿ ಓದಿ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ದಾತ್ರ ರಾಷ್ಟ್ರನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಂ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಃ ಮಹೀಪತೆ. ಹರೇ ಕೃಷ್ಣ. ದಾರ್ತ ಹೇಳ್ಬೇಕು. ದಾತ್ರ ಅಲ್ಲ, ದಾರ್ತ ಅದು. ಇನ್ನೊಂದು ಧನುರುದ್ಯಮ್ಯ. ಧನುರುದ್ಯಮ್ಯ. ಓದ್ಲಾ ಮಾತಾಜಿ? ಓದ್ಲಾ ಮಾತಾಜಿ? ನಾನು ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ದೃಷ್ಟ್ವಾ ದಾತ್ರ ರಾಷ್ಟ್ರನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಮಪತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಹೆಂಗ್ ಹಾಕ್ಬೇಕು ಮಾತಾಜಿ? ಅಟೆಂಡೆನ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಬಂದಿದೆ ಮಾತಾಜಿ. ಅಲ್ಲಿ ನಿಮ್ಗೆ ಡಿವೋಟಿ ನೇಮ್ ಅಂತ ಇರುತ್ತೆ, ಅಲ್ಲಿ ಹೆಸರು ಹಾಕ್ಬೇಕು, ಫೋನ್ ನಂಬರು, ಆಮೇಲೆ ಇದು ಜಪದ್ದೆಲ್ಲ ಕೇಳುತ್ತೆ. ಜಪ ಎಷ್ಟು ರೌಂಡ್ ಜಪ ಮಾಡ್ತೀವಿ ಅಷ್ಟು ಹಾಕಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಸರಿ, ಇನ್ಯಾರನ್ನ ಹೇಳ್ತೀರಾ? ಕ್ಲೋಸ್ ಮಾಡೋಣ ಮಾತಾಜಿ. ಆಗಿದೆ ಮಾತಾಜಿ, ಟೈಮ್ ಆಗಿದೆ. ಸರಿ ಮಾತಾಜಿ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಲ್ಲಿ ಇರುವ ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು. ನಮ್ಮ ಶ್ರೀಲ ಪ್ರಭುಪಾದಿಕೆ ಜೈ.
ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ, ಶ್ರೀಲಾ ಪ್ರಭುಪಾದ ಕಿ ಜೈ. ಅನಂತಾನಂತ ವಂದನೆಗಳು ಎಲ್ರಿಗೂ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಲಲಿತಾ ಮಾತಾಜಿ. ಧನ್ಯವಾದ ಪ್ರವೀಣ ಮಾತಾಜಿ. ಧನ್ಯವಾದಗಳು. ಎಂಡ್ ಮಾಡ್ಲಾ ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು.